ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ತಾಲೂಕಿನಾದ್ಯಂತ ಬೆಂಡೆ ಬೀಜ ವಿತರಣಾ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡುತ್ತಿದ್ದಾರೆ ಎಂದು ಕಾರ್ಕಳದ ಕಾಂಗ್ರೆಸ್ ಮುಖಂಡ ಶುಭದರಾವ್ ಆರೋಪಿಸಿದ್ದಾರೆ. ತಾಲೂಕಿನಲ್ಲಿ ಕೊರೋನಾ ಸೋಂಕು ಹೆಚ್ಚಿರುವ ಕಾರಣ ಹಲವು ಗ್ರಾಮಗಳು ಸೀಲ್ ಡೌನ್ ಆಗಿವೆ. ಹೀಗಿರುವಾಗ ಜವಾಬ್ದಾರಿ ಸ್ಥಾನದಲ್ಲಿರುವ ಶಾಸಕರು ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಮಾಡಿ ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸುತ್ತಿದ್ದಾರೆ. ಜನಸಾಮಾನ್ಯರಿಗೊಂದು ಕಾನೂನು, ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ಗೊಂದು ಕಾನೂನು ಜಿಲ್ಲೆಯಲ್ಲಿದೆ ಎಂದು ಶುಭದರಾವ್ ಜಿಲ್ಲಾಧಿಕಾರಿ ಅವರನ್ನು ಪ್ರಶ್ನಿಸಿದ್ದಾರೆ. ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಪ್ರಶ್ನೆ. ಉಡುಪಿ ಜಿಲ್ಲೆಗೆ ಒಂದು ನ್ಯಾಯ, ಕಾರ್ಕಳದ ಶಾಸಕರಿಗೆ ಒಂದು ನ್ಯಾಯ, ಕಾರ್ಕಳದ ಬಡ ಜನರಿಗೊಂದು ನ್ಯಾಯವೇ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸುವುದು. ಕಳೆದ 1.5 ತಿಂಗಳಿಂದ ಸೆಕ್ಷನ್ ಜಾರಿ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು ಬಂದಾಗಿ ಜನರ ಬದುಕಿನ ಪರಿಸ್ಥಿತಿ ಇಲ್ಲಿ ಹೇಳಲಿಕ್ಕೆ ತೀರದು. ಮೊನ್ನೆ ಕಾರ್ಕಳ ತಾಲೂಕು ಮತ್ತು ಹೆಬ್ರಿಯ 12 ಗ್ರಾಮಗಳನ್ನು ಸೀಲ್ ಡೌನ್ ಮಾಡಿದ್ದೀರಿ. ಇಲ್ಲಿ ಜನರು ಮತ್ತಷ್ಟು ಸಂಕಟವನ್ನು ಎದುರಿಸುವಂತೆ ತಾವು ಮಾಡಿದ್ದೀರಿ. ತಾವು ಮತ್ತು ಉಡುಪಿ ಜಿಲ್ಲೆ ಎಲ್ಲ ಶಾಸಕರು ಸೇರಿಕೊಂಡು ಈ ಕಾನೂನನ್ನು ತಾವು ಜಾರಿ ತಂದಿದ್ದೀರಿ. ಆದರೆ ಕಾರ್ಕಳದ ಶಾಸಕರು ತಮ್ಮ ಕಚೇರಿಯಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಬೆಂಡೆ ಬೀಜದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅನ್ನುವಂಥದ್ದು ಪ್ರಶ್ನೆ ಕಾರ್ಕಳದ ಜನತೆಯ ಪರವಾಗಿ ನಾನು ನಿಮ್ಮನ್ನು ಕೇಳಿಕ್ಕೆ ಬಯಸ್ತಿದ್ದೇನೆ. ಎಲ್ಲೆಲ್ಲ ಶೀಲ್ ಡೌನ್ ಆಗಿದೆಯೋ ಅಲ್ಲಿ ಹೋಗಿ ಜನರ ಸಮಸ್ಯೆಯನ್ನು ಆಲಿಸಬೇಕಾದ ಕಾರ್ಕಳದ ಶಾಸಕರು ಆ ಎಲ್ಲ ಪಂಚಾಯತ್ಗಳಿಗೆ ಹೋಗಿ ಬೆಂಡೆ ಬೀಜದ ಕಾರ್ಯಕ್ರಮಗಳನ್ನು ಮಾಡಿ ನೂರಾರು ಜನರನ್ನು ಸೇರಿಸಿ ಬೀಜವನ್ನು ಹಂಚ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅವರಿಗೊಂದು ನ್ಯಾಯ, ಜನತೆಗೊಂದು ನ್ಯಾಯವೇ? ಜನರು ಈ ಲಾಕ್ಡೌನ್ನಿಂದ ಸೀಲ್ ಡೌನ್ನಿಂದ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಅದು ಅವರ ಗಮನಕ್ಕೆ ಬರುವುದಿಲ್ಲವೇ? ನೀವು ಕೂಡ ನೀವೇ ತಂದ ಕಾನೂನನ್ನು ಉಲ್ಲಂಘಿಸ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ನಮ್ಮದು. ನಿಜವಾಗಿಯೂ ನಿಮಗೆ ಕಾನೂನಿನ ಮೇಲೆ ಗೌರವವಿದ್ದರೆ ಈ ಬೆಂಡೆ ಬೀಜದ ಸಾರ್ವಜನಿಕ ಕಾರ್ಯಕ್ರಮವನ್ನು ತಾವು ನಿಲ್ಲಿಸಬೇಕು ಮತ್ತು ಏನು ಕಾರ್ಯಕ್ರಮ ಮಾಡಿದರೆ ಅದರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ಬೇಕು. ಅವರು ಬೆಂಡೆ ಬೀಜ ಹಂಚುವುದಕ್ಕೆ ನಮ್ಮ ಆಕ್ಷೇಪವಿಲ್ಲ. ಅವರ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ಹಂಚಲಿ. ಆದರೆ ಸಾರ್ವಜನಿಕರನ್ನು ಸೇರಿಸಿ ಕಾರ್ಯಕ್ರಮ ಮಾಡೋದ್ರಿಂದ ಕೊರೋನಾ ಹರಡೋದಿಲ್ವೇ ಅನ್ನುವಂಥದ್ದು ಪ್ರಶ್ನೆ